Just ಸಿರಾಕನ ಗ್ರಂಥ ಅಧ್ಯಾಯ 35 ವಾಕ್ಯ 8 ದೇವರ ವಾಕ್ಯ ಈ ರೀತಿ ಹೇಳ್ತದೆ. ಉದಾರ ದೃಷ್ಟಿಯಿಂದ ಸರ್ವೇಶ್ವರನನ್ನು ಮಹಿಮೆ ಪಡಿಸು, ಕಡಿಮೆ ಮಾಡಬೇಡ ನಿನ್ನ ಕೈಯ ಪ್ರಥಮ ಫಲಗಳನ್ನು. ಮಹೋನ್ನತನು ನಿನಗೆ ಕೊಟ್ಟ ಪ್ರಮಾಣಕ್ಕೆ ಕೊಡು, ನಿನ್ನ ಕೈ ಗಳಿಸಿದ ಪ್ರಮಾಣಕ್ಕೆ ಸರಿಯಾಗಿ ಒಳ್ಳೆಯ ದೃಷ್ಟಿಯಿಂದ ಕೊಡು, ಏಕೆಂದರೆ ಸರ್ವೇಶ್ವರ ಪ್ರತಿಫಲ ನೀಡುವನು, ಏಳ್ಮಡಿಯಾಗಿ ನಿನಗೆ ಕೊಡುವನು. ಪ್ರಿಯರೇ, ಕೊಡುವುದಂತ ಹೇಳುವಾಗ ವಸ್ತುಗಳು ಮಾತ್ರವಲ್ಲ, ಹಣ ಮಾತ್ರವಲ್ಲ, ನೀವು ಕೊಡುವಂತಹ ಈ ಒಂದು ತಾಸು ಬಹಳ ಅಮೂಲ್ಯವಾದಂಥ ಸಮಯ. ನೀವು ಕೊಟ್ಟಂತಹ ಒಂದು ತಾಸಿಗೆ ದೇವರು ಏಳ್ಮಡಿಯಾಗಿ ಕೊಡುವರಂತ ಹೇಳುವಾಗ ಒಳ್ಳೆಯ ಇನ್ನು 7 ತಾಸುಗಳನ್ನು ನೀವು ದೇವರ ಕೃಪೆಯನ್ನು ಅನುಭವಿಸುವಂತ ಕೃಪೆ ದೇವರು ನಿಮಗೆ ಕೊಡ್ಲಿ ಅಂತ ನಾವು ಪ್ರಾರ್ಥಿಸುವಾಗ ಈ ಪ್ರಾರ್ಥನೆಯನ್ನು ಸುಂದರವಾದಂತ ಗೀತೆಯೊಂದಿಗೆ ಆರಂಭಿಸೋಣ. ಜಗದೀಶ ಅಂತ ಒಬ್ಬರಿದ್ದಾರೆ. ಆ ಜಗದೀಶ ಎನ್ನುವವರ ಸ್ಮರಣೆ ಮಾಡುವಾಗ, ಜಗದೀಶ ಯಾರಪ್ಪ ಅಂದ್ರೆ ಯೇಸುವಿನ ಸ್ಮರಣೆ ಮಾಡುವಂತ ಹಾಡು ಹೇಳ್ತದೆ. ಆದ್ದರಿಂದ ಆ ಯೇಸುವಿನ ಗೀತೆಯನ್ನು ಹಾಡುತ್ತಾ ಸುಂದರವಾಗಿ ಈ ಪ್ರಾರ್ಥನಾ ವಿಧಿಯನ್ನು ಆರಂಭಿಸೋಣ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. 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 ನಮ್ಮ ಪಾಪ ವಿಮೋಚನೆಗಾಗಿ, ನಮ್ಮ ಪಾಪ ವಿಮೋಚನೆಗಾಗಿ ತಡೆದೆ ನೀ ಮಾನವ ಜನ್ಮ, ತಡೆದೆ ನೀ ಮಾನವ ಜನ್ಮ. ನಮ್ಮ ಪಾಪ ವಿಮೋಚನೆಗಾಗಿ, ನಮ್ಮ ಪಾಪ ವಿಮೋಚನೆಗಾಗಿ ತಡೆದೆ ನೀ ಮಾನವ ಜನ್ಮ, ತಡೆದೆ ನೀ ಮಾನವ ಜನ್ಮ. ಎಡೆಬಿಡದೆ ನೋಡಿ ಪ್ರಭು ನಾಮ, ಸರಿ ಮಾಡಿಕೊ ನಿನ್ನ ಈ ಜನುಮ. ಎಡೆಬಿಡದೆ ನೋಡಿ ಪ್ರಭು ನಾಮ, ಸರಿ ಮಾಡಿಕೊ ನಿನ್ನ ಈ ಜನ್ಮ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. ಗಳಿಸಿದ ಹಣ ಎಲ್ಲಿ ಹುಟ್ಟಿಟ್ಟಿ, ಗಳಿಸಿದ ಹಣವೆಲ್ಲೇ ಹುಟ್ಟಿಟ್ಟಿ, ಗಳಿಸಿದ ಹಣವು ಎಲ್ಲಿ ಹುಟ್ಟಿಟ್ಟಿ, ಗಳಿಸಿದ ಹಣವು ಎಲ್ಲಿ ಹುಟ್ಟಿಟ್ಟಿ. ಸತ್ಯವಾಕ್ಯದ ದಾರಿಯ ಬಿಟ್ಟಿ, ಸತ್ಯವಾಕ್ಯದ ದಾರಿಯ ಬಿಟ್ಟಿ. ತುಂಬಿದ ಚೀಲ ಒಡೆಯುವುದು ಗಟ್ಟಿ, ಕ್ರಿಸ್ತನ ಧ್ಯಾನ ಮಾಡು ಮನಮುಟ್ಟಿ. ತುಂಬಿದ ಚೀಲ ಒಡೆಯುವುದು ಗಟ್ಟಿ, ಕ್ರಿಸ್ತನ ಮಾಡು ಮನಮುಟ್ಟಿ.
ಜಗದೀಶನ ಜಪಿಸುವಾಗಲೆಲ್ಲ ಯೇಸುವ ನಾಮವ ನುಡಿ ಮೊದಲ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. ಜಗದೀಶನ ಜಪಿಸುವಾಗಲೆಲ್ಲ ಯೇಸು ನಾಮವ ನುಡಿ ಮೊದಲ. ಆತ್ಮದೊಳಗೆ ಯೇಸು ಕ್ರಿಸ್ತರು ಯಾಕೆ ಬರಲಿಲ್ಲ, ನಮಗೆ ಯಾಕೆ ಸಿಗಲಿಲ್ಲ. 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 ತಾಯಿ ತಂದೆ ಬಳಿ ಪ್ರೀತಿ ಯಾಕೆ ಇರಲಿಲ್ಲ, ತಾಯಿ ತಂದೆ ಬಳಿ ಪ್ರೀತಿ ಯಾಕೆ ಇರಲಿಲ್ಲ. ಸತ್ಯವೇದ ವಾಕ್ಯದಂತೆ ಬಾಳು ನಡೆಸಿಲ್ಲ, ಸತ್ಯವೇದ ವಾಕ್ಯದಂತೆ ಬಾಳು ನಡೆಸಿಲ್ಲ. ಸತ್ಯವೇದ ವಾಕ್ಯದಂತೆ ಬಾಳು ನಡೆಸಿಲ್ಲ, ಅದಕ್ಕೆ ಕ್ರಿಸ್ತರು ಸಿಗಲಿಲ್ಲ. ಸತ್ಯವೇದ ವಾಕ್ಯದಂತೆ ಬಾಳು ನಡೆಸಿಲ್ಲ, ಅದಕ್ಕೆ ಕ್ರಿಸ್ತರು ಸಿಗಲಿಲ್ಲ. ಆತ್ಮದೊಳಗೆ ಯೇಸು ಕ್ರಿಸ್ತರು ಯಾಕೆ ಬರಲಿಲ್ಲ, ನಮಗೆ ಯಾಕೆ ಸಿಗಲಿಲ್ಲ. ಆತ್ಮದೊಳಗೆ ಯೇಸು ಕ್ರಿಸ್ತರು ಯಾಕೆ ಬರಲಿಲ್ಲ, ನಮಗೆ ಯಾಕೆ ಸಿಗಲಿಲ್ಲ. ಅನ್ನ ತಮ್ಮರ ಬಳಿ ಪ್ರೀತಿ ಯಾಕೆ ಉಳಿದಿಲ್ಲ, ಅನ್ನ ತಮ್ಮರ ಬಳಿ ಪ್ರೀತಿ ಯಾಕೆ ಉಳಿದಿಲ್ಲ. ಸಿಂಧಿಶರಿ ಸಿನಿಮಾ ಚಟದಿ ಎದ್ದು ಬಂದಿಲ್ಲ, ಸಿಂಧಿಶರಿ ಸಿನಿಮಾ ಚಟದಿ ಎದ್ದು ಬಂದಿಲ್ಲ. ಸಿಂಧಿಶರಿ ಸಿನಿಮಾ ಚಟದಿ ಎದ್ದು ಬಂದಿಲ್ಲ, ಅದಕ್ಕೆ ಕ್ರಿಸ್ತರು ಸಿಗಲಿಲ್ಲ. ಸಿಂಧಿಶರಿ ಸಿನಿಮಾ ಚಟದಿ ಎದ್ದು ಬಂದಿಲ್ಲ, ಅದಕ್ಕೆ ಕ್ರಿಸ್ತರು ಸಿಗಲಿಲ್ಲ. ಆತ್ಮದೊಳಗೆ ಯೇಸು ಕ್ರಿಸ್ತರು ಯಾಕೆ ಬರಲಿಲ್ಲ, ನಮಗೆ ಯಾಕೆ 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 ಸಿಗಲಿಲ್ಲ. ಪ್ರಿಯರೇ, ಒಂದ್ ದಿವಸ ಒಬ್ರು ಗುರುಗಳು ಅನೌನ್ಸ್ ಮಾಡ್ತಾ ಇದ್ರು. ಆ ಅನೌನ್ಸ್ಮೆಂಟ್ ಏನಂದ್ರೆ, ನಾವು ನಕ ಮುನ್ ಸಂತ ಅಂತೂರ್ ಮಾಡಿച്ച ಪೀಟರ್ ಬ್ರಗಾನ್ಸನ್ 5,000 ರೂಪಾಯಿ ದಾನ ದಿನ. ಹೆಸರು ಬೇಡ ಅಂತ ಹೇಳಿ ಸಂತ ಅಂತೋನಿ ವಾಳೆಯ ಪೀಟರ್ ಬ್ರಗಾನ್ಸ್ ಅವರು 5,000 ರೂಪಾಯಿ ಕೊಟ್ಟಿದ್ದಾರೆ. ಒಂದು ಕಡೆ ಹೆಸರು ಬೇಡ, ಇನ್ನೊಂದು ಕಡೆ ಹೆಸರು ಹೇಳಬೇಕು. ಪ್ರಿಯರೇ, ನಮ್ಮೆಲ್ಲರ ಸ್ವಾಭಾವಿಕವಾಗಿ ಒಂದು ಕಡೆ ಹೆಸರು ಬೇಡ, ಇನ್ನೊಂದು ಕಡೆ ಹೆಸರು ಬೇಕು. ಹೆಸರಿಗಾಗಿ ನಾವೇನಾದ್ರೂ ಮಾಡಬೇಕು, ಹೆಸರಿಗಾಗಿ ಏನಾದ್ರೂ ಮಾಡಬೇಕು. ಪ್ರಿಯರೇ, ಬೈಬಲ್ ನಲ್ಲಿ ಕೆಲವರ ಹೆಸರುಗಳನ್ನು ದೇವರು ಬದಲಾಯಿಸಿದ್ರು. ಅಬ್ರಾಮ್ ಅಂತ ಇದ್ದು ಅಬ್ರಹಾಮ ಮಾಡಿದ್ರು, ಸಾರಾಯಿ ಅಂತ ಇದ್ರು ಸಾರಾ ಅಂತ ಮಾಡಿದ್ರು, ಸಿಮೋನ್ ಅಂತ ಇದ್ರು ಅದನ್ನು ಪೇತ್ರ ಅಂತ ಮಾಡಿದ್ರು, ಯಾಕೋಬ ಅಂತ ಇದ್ರು ಅದನ್ನು ಇಸ್ರಾಯೇಲ್ ಅಂತ ಮಾಡಿದ್ರು. ಕೆಲವರ ಹೆಸರುಗಳನ್ನು ಬದಲಾಯಿಸಿದ್ರು. ಹೆಸರು ಬದಲಾಯಿಸಿದಾಗ ಮಾತ್ರಕ್ಕೆ ಮನುಷ್ಯ ಬದಲಾಗಿಲ್ಲ. ಕೆಲವರ ಹೆಸರು ಬದಲಾಯಿಸಿದ್ರು. ಯೇಸು ಸ್ವಾಮಿ ಸೌಲ ಅಂತ ಇದ್ದ, ಅವನು ಪೌಲನಾದ, ನಿಜವಾಗಿ ಪೌಲನಾಗಿ ಜೀವಿಸಿದ. ಅಬ್ರಾಮ್ ಅಂತ ಇದ್ದ, ಅವನು ನಿಜವಾಗಿ ಅಬ್ರಹಾಮ್ ಆದ. ಆದರೆ ಕೆಲವೊಂದು ಕಡೆ ನಾವು ನೋಡ್ತೇವೆ, ಸಿಮೋನ್ ಇದ್ದ, ಅವನನ್ನು ಕೆಲವು ಕಡೆ ಯೇಸು ಸ್ವಾಮಿ ಪೇತ್ರ ಅಂತ ಹೆಸರು ಬದಲಾಯಿಸಿದ್ರು. ಆದರೆ ಹೆಸರು ಬದಲಾಯಿಸಿದ ಬೆಟ್ಟಕ್ಕೆ ಅವನ ಸ್ವಭಾವ ಬದಲಾಗಿಲ್ಲ. ಪ್ರಿಯರೇ, ಪದೇ ಪದೇ ಕೆಲವೊಂದು ಕಡೆ ಯೇಸು ಸ್ವಾಮಿ ಅವನ ಹೆಸರು ಬದಲಾಯಿಸಿದ ನಂತರ ಕೂಡ ಪೇತ್ರನನ್ನು ಸಿಮೋನ್ ಅಂತ ಯೇಸು ಸ್ವಾಮಿ ಕರೀತಾ ಇದ್ದಾರೆ. ಗೆತ್ಸೆಮನೆ ತೋಪಿನಲ್ಲಿ ಯೇಸು ಸ್ವಾಮಿ ಸಿಮೋನನೇ ಸಿಮೋನನೇ, ಸೈತಾನನನ್ನು ನಿನ್ನನ್ನು ಪರಿಶೋಧಿಸಲು ಹವನಿಸ್ತಿದ್ದಾನೆ ಅಂತ ಆವಾಗ ಪೇತ್ರ ಅಂತ ಕರೆದಿಲ್ಲ. ನಿದ್ದೆ ಮಾಡುತ್ತಿದ್ದ ಪೇತ್ರನನ್ನು ಪೇತ್ರ ಅಂತ ಕರೀಲಿಕ್ಕೆ ಸ್ವಾಮಿಗೆ ಮನಸ್ಸು ಬಂದಿಲ್ಲ. ಪ್ರಿಯರೇ, ಅವನಿಗೆ ಏನ್ ಹೇಳಿದ್ರೆ ಅಂದ್ರೆ, ಸಿಮೋನನೇ ನಿದ್ದೆ ಮಾಡುತ್ತಿದ್ದೀಯಾ?
ಒಮ್ಮೆ ಹೆಸರು ಬದಲಾಯಿಸಿದ ನಂತರ ಯೇಸು ಸ್ವಾಮಿ ಅವರನ್ನು ಪೇತ್ರ ಅಂತಲೇ ಕರೀಬೇಕಿತ್ತು. ಪ್ರಿಯರೇ, ಕ್ರೈಸ್ತರು ಎಂದ ಹೆಸರು ಬದಲಾಯಿಸಿದ ಮಾತ್ರಕ್ಕೆ ನಾವು ಕ್ರೈಸ್ತರಾಗಿ ಉಳಿಯುವುದಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನರಾದಾಗ ಪೇತ್ರನನ್ನು ಯೇಸು ಸ್ವಾಮಿ ಪೇತ್ರ ಅಂತ ಕರೆದಿಲ್ಲ. ಯೋನನ ಮಗನಾದ ಸಿಮೋನನೇ, ನೀನು ನನ್ನನ್ನು ಪ್ರೀತಿಸ್ತೀಯಾ? ವೇರ್ ಇಸ್ ಪೀಟರ್ ದೆನ್? ಆದ್ದರಿಂದ ಪ್ರಿಯರೇ, ಕೆಲವೊಮ್ಮೆ ನಮ್ಮ ಬದುಕಿನಲ್ಲಿ ನಾವು ಹೆಸರು ಬದಲಾಯಿಸಿದೆವು, ನಾವು ಕ್ರಿಶ್ಚಿಯನ್ ಆದೆವು ಅಂದ ಮಾತ್ರಕ್ಕೆ ನಮ್ಮ ಸ್ವಭಾವ ಬದಲಾಗಲ್ಲ. ನಾವು ಸ್ವಾಭಾವಿಕವಾಗಿ ಹಣಕ್ಕೋಸ್ಕರ, ಆಸ್ತಿಗೋಸ್ಕರ ಆಸೆ ಪಡೋದು, ಅದು ಸ್ವಾಭಾವಿಕವಾಗಿ. ನಿಮ್ಗೆ ಯಾಕೆ? ನಮ್ಗೆ ಎಲ್ಲರಿಗೆ ಅದಿದೆ. ಇವತ್ತಿನ ಸಂದೇಶ ಏನಿದೆ ಅಂದ್ರೆ, ನಾವು ಥ್ರೂ ವಾಟ್ ಯು ಗಿವ್ ಯು ಕಂಟಿನ್ಯೂ ಟು ಲಿವ್. ನೀವು ಏನನ್ನು ಕೊಡ್ತೀಯೋ ಅದರ ಮುಖಾಂತರ ನೀವು ಯುಗ ಯುಗಾಂತರಿಗೂ ಜೀವಿಸ್ತೀವಿ. ಅದರಿಂದ ಪ್ರಿಯರೇ, ಈ ದಿವಸ ಒಬ್ಬ ಮನುಷ್ಯ ಇದ್ದ, ಯಾಕೋಬ ಅಂತ ಹೆಸರು. ಯಾಕೋಬ ಅಂದ್ರೆ ಚೀಟರ್. ಜೇಕಬ್ ಮೀನ್ಸ್ ಚೀಟರ್. ಅವನು ಏನು ಮಾಡಿದ ಅಂದ್ರೆ, ಮನೆಗೆ ಬರುವಾಗ ಅಣ್ಣ ಮನೆಗೆ ಬಂದಿದ್ದಾರೆ. ಈ ಯಾಕೋಬ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ರೊಟ್ಟಿ ಮತ್ತು ಅಲಸಂದೆ ಬೀಜವನ್ನು ಬೇಯಿಸ್ತಾ ಇದ್ದಾನೆ. ಯೇಸುವಿಗೆ ಬಹಳ ಹಸಿವಾಯಿತು. ನನಗೆ ಸ್ವಲ್ಪ ಕೊಡ್ತಿ ಅಂತ ಬಿಡುವಾಗ, ನಿನ್ನ ಮೊದಲ ಮಗನ ಆ ಆಸ್ತಿ ಹಕ್ಕನ್ನು ನಮಗೆ ಕೊಡು. ಪ್ರಿಯರೇ, ಹೊಟ್ಟೆಗೆ ಹಸಿವಾದಾಗ ಏನ್ ಬೇಕಾದ್ರೂ ಮನುಷ್ಯ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಆದ್ರಿಂದ ಅವನ ದೊಡ್ಡ ಮಗನ ಆ ಆಸ್ತಿಯ ಹಕ್ಕನ್ನು ಯಾಕೋಬ ಕಸಿದುಕೊಳ್ತಾನೆ. ಅವನ ಹೆಸರಿಗೆ ತಕ್ಕಂತೆ ಅವನು ಜೀವಿಸಿದ. ಚೀಟರ್ನು ಚೀಟ್ ಮಾಡಿದ. ದೊಡ್ಡ ಮಗನ ಆ ಆಸ್ತಿಯ ಹಕ್ಕನ್ನು, ಆಶೀರ್ವಾದದ ಹಕ್ಕನ್ನು ಕಸಿದುಕೊಂಡ ಮಾತ್ರಕ್ಕೆ ಪ್ರಿಯರೇ, ನನಗೆ ಸಿಕ್ಕಿದೆಂಬ ಖುಷಿ ಅವನಲ್ಲಿ ಉಳಿದಿಲ್ಲ. ಅವನು ಮನೆ ಬಿಟ್ಟು ಓಡಿ ಹೋಗ್ತಾನೆ. ಮನೆ ಬಿಟ್ಟು ಓಡಿ ಹೋಗುವಾಗ ಪ್ರಿಯರೇ, ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ. ಆಸ್ತಿ ಪಡೆದೆವು, ಎಲ್ಲ ಪಡೆದೆವು. ಆದರೆ ಇವತ್ತಿನ ಕೊಂಕಣಿಯಲ್ಲಿ ನಾ ಸಮಾಧಾನ ಚೌಷ್ಯ ಅಂತ ಹೇಳಿದ್ರು. ಖಂಡಿತವಾಗಿ ಯಾವಾಗ ನಮಗೆ ಆಸ್ತಿ ಇದೆ, ಸಂಪತ್ತಿದೆ, ದುಷ್ಟ ಮಾರ್ಗಗಳಿಂದ ನಾವು ಪಡೆದಾಗ ಅದು ಖಂಡಿತವಾಗಿ ಅಸಮಾಧಾನದ ಹಾಗೂ ಗೋಳಿನ ಬದುಕಿಗೆ ಕಾರಣ ಆಗ್ತದೆ. ಅವನು ಆಸ್ತಿ ಇದೆ, ಎಲ್ಲ ಇದೆ, ಈಗ ಏನಿಲ್ಲ, ಮರಳುಗಾಡಿನಲ್ಲಿ ಮಲಗಿದ್ದಾನೆ, ಓಡಿ ಹೋಗುವವನಿದ್ದಾನೆ, ಎಲ್ಲಿಗೋ ಅಣ್ಣನಿಂದ ಓಡಿ ಹೋಗುವವನಿದ್ದಾನೆ. ದೇವರು ಅವನಿಗೆ ಒಂದು ಕನಸು ನಲ್ಲಿ ಕಾಣಿಸ್ತಾನೆ. ಕನಸಿನಲ್ಲಿ ಏನ್ ಕಾಣ್ತದೆ ಅವನಿಗೆ? ಏನ್ ಕಾಣ್ತದ್ರಿ? ಒಂದು ಏಣಿ ಕಾಣ್ತದೆ, ಒಂದು ಚಿಡಿ ಕಾಣ್ತದೆ. ಅದು ಎಲ್ಲಿಗೆ ತಾಕ್ತದೆ ಗೊತ್ತಾ ನಿಮಗೆ? ಎಲ್ಲಿಗೆ? ಹಲೋ ಮಾತಾಡಿ. ಎಲ್ಲಿಗೆ? ಸ್ವರ್ಗಕ್ಕೆ ತಾಕ್ತಿತ್ತು. ಮನುಷ್ಯ ಯಾವಾಗ ಆಸ್ತಿಗೆ, ಹಣಕ್ಕೆ ಆಸೆ ಪಡ್ತಾನೋ ಆವಾಗ ಅಲ್ಲಿ ತಾಗ್ಲಿಕ್ಕೆ ಬಹಳ ಕಷ್ಟ ಉಂಟು. ದೇವರನಿಗೆ ತೋರಿಸ್ತಾ ಇದ್ದಾರೆ, ನೀನು ಹಣಕ್ಕೆ ಆಸೆ ಪಡ್ತಾ ಇದ್ದಿ, ಅಣ್ಣನ ಆಸ್ತಿಗೆ ಆಸೆ ಪಡ್ತಾ ಇದ್ದಿ, ಮಗನೇ ಇದು ಅಲ್ಲ ಜೀವನ. ನಿನ್ನ ಜೀವನ ಸ್ವರ್ಗಕ್ಕೆ ತಾಗುವಂತಾಗಿರ್ಬೇಕು. ಪ್ರಿಯರೇ, ಯಾವಾಗ ಹಣಕ್ಕೆ, ಆಸ್ತಿಗೆ ನಾವು ಆಸೆ ಪಡ್ತೇವೋ ಆವಾಗ ನಮ್ಮ ಜೀವನ ಎಂಬುದು ಸ್ವರ್ಗಕ್ಕೆ ತಾಗುವುದಿಲ್ಲ. ಕೀರ್ತನೆಗಾರ ಹೇಳ್ತಾನೆ, ನಿದ್ರೆಯಲ್ಲೂ ಪ್ರಭುವೇ ಭಕ್ತರ ಪೋಷಕ. ಆದರೂ ಒಳಗೊಳಗೆ ಯಾಕೋಬನಿಗೆ ಅತೃಪ್ತಿ ಇದೆ, ಅಸಮಾಧಾನ ಇದೆ. ನನ್ನ ಅಣ್ಣನಿಗೆ ನಾನು ಮೋಸ ಮಾಡಿದೆನಲ್ಲ ಎಂಬ ಅತೃಪ್ತಿ ಇದೆ. ದೇವರು ಆ ಸಂದರ್ಭವನ್ನು ಉಪಯೋಗಿಸಿ ಅವರ ಕನಸಿನಲ್ಲಿ ನಿಚ್ಚನೆಯು ಸ್ವರ್ಗಕ್ಕೆ ತಾಗುವಂತಿತ್ತು ಮತ್ತು ಅದರಲ್ಲಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇವತ್ತು ತುಂಬಾ ಸಲ ನೀವು ಅಲ್ಯೂಮಿನಿಯಂ ನಿಚ್ಚಣಿಗಳನ್ನು ನೋಡ್ತೀರಲ್ವಾ? ಈ ಕಡೆ ಏರ್ಬೇಕು, ಆ ಕಡೆ ಇಳಿಬೇಕು. ಅದಲ್ಲಿ ಮೇಲೆ ತಾಗಬೇಕಂತ ಇಲ್ಲ. ಕೆಲವೊಮ್ಮೆ ನಮ್ಮ ಆಧ್ಯಾತ್ಮಿಕ ಜೀವನ ಈ ಪ್ರಪಂಚದ ಆಸ್ತಿಗೆ, ಹಣಕ್ಕೆ ಆಸೆ ಪಟ್ಟಾಗ ಪ್ರಿಯರೇ, ಅಲ್ಲಿ ಸ್ವರ್ಗಕ್ಕೆ ತಾಗಬೇಕಂತ ಇಲ್ಲ. We think we are self-sufficient. We don't want anything. We need not touch heaven every day. ಲೂಡೋ ಗೇಮ್ ನೋಡಿದಿರಲ್ಲ? ಅದರಲ್ಲಿ ಒಂದು ಏನಿದೆ? ಹಾವಿದೆ, ಒಂದು ನಿಚ್ಚಣಿ ಇದೆ. ನಿಮ್ ಚಾನ್ಸ್ ಬಿತ್ತಂದ್ರೆ ನಿಚ್ಚಣಿಯಲ್ಲಿ ಮೇಲೆ ಹೋಗ್ತೀರಾ. ನಿಮ್ಮ ಬದುಕು ಖರಾಬ್ ಆಯ್ತಂತೆ, ನಂಬರ್ ಖರಾಬ್ ಬಿತ್ತಂದ್ರೆ ನೀವು ಹಾವು ನಿಮ್ಮನ್ನು ನುಂಗ್ತದೆ. 95 ಇಂದ 5ಕ್ಕೆ ಬಂದು ನಿಲ್ತೀರಾ. ಸಮ್ ಟೈಮ್ ನಾನು ಮೊದಲು ಹೇಳಿದ ಹಾಗೆ ನನಗೆ ಹೆಸರು ಬೇಕು,
ಹೆಸರು ಬೇಡ, ನಮ್ಮ ಆಧ್ಯಾತ್ಮಿಕತೆ ಬೇಕು, ಪ್ರಾರ್ಥನೆ ಬೇಡ ಅಂತ ಒಂದು ದ್ವಂದ್ವ ನಮ್ಮ ಒಳಗಡೆ ನಡೀತಾ ಇರ್ತದೆ. ಹಾವು ಮತ್ತು ನಿಚ್ಚಣಿಯಾಗಿ ನಮ್ಮ ಬದುಕು. ವಿಶ್ವಾಸದ ಜೀವನ ಇದೇ ರೀತಿ. ಯಾವಾಗ ಈ ಪ್ರಪಂಚದಲ್ಲಿ ನೀನು ದೇವರ ಜೊತೆ ದೇವರು ಕೊಟ್ಟದನ್ನು ಹಂಚಿ ಬಾಳ್ಲಿಕ್ಕೆ ನೀನು ಪ್ರಯತ್ನಿಸ್ತೀಯಾ, ಆವಾಗ ನಿಚ್ಚಣಿಯನ್ನು, ಆ ಏಣಿಯನ್ನು ಏರ್ತಾ 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 ಮೇಲಕ್ಕೆ ಹೋಗ್ತಿ. ಯಾವಾಗ ಪುಂಸಾವಂತು ಚಿಂತಾಗಿ, ಯಾವಾಗ ದೇವರು ಕೊಟ್ಟದ್ದನ್ನು ಬಚ್ಚಿಡ್ಲಿಕ್ಕೆ, ನಿನಗಾಗಿ ಇಡ್ಲಿಕ್ಕೆ ನೀನು ಪ್ರಯತ್ನಿಸ್ತೀಯಾ, ಆ ಸೈತಾನ್ ಎಂಬ ಹಾವು ನಿಮ್ಮನ್ನು ನುಂಗ್ತದೆ, ಆಧ್ಯಾತ್ಮಿಕತೆಯಲ್ಲಿ ಕೆಳಗೆ ತಂದು ಬಿಡ್ತದೆ. ಆದ್ದರಿಂದ ಪ್ರಿಯರೇ, ಇವತ್ತು ನಾವು ಧ್ಯಾನಿಸಬೇಕಾದ ವಿಚಾರ ಇಷ್ಟೇ. ನಿನಗೆ ಮೇಲಕ್ಕೆ, ಆ ನಿಚ್ಚಣಿಯ ಮೇಲೆ ಇರ್ಲಿಕ್ಕೆ ಬೇಕಾ, ಸ್ವರ್ಗಕ್ಕೆ ತಾಗಿಕೊಂಡಿರ್ಲಿಕ್ಕೆ ಬೇಕಾ, ಅಥವಾ ಕೆಳಗಿರ್ಲಿಕ್ಕೆ ಬೇಕಾ? ಯೇಸು ಸ್ವಾಮಿ ಹೇಳಿದ್ರು, ನನ್ನ ಮುಖಾಂತರ ಹೋಗದ ಹೊರತು ಯಾರು ಪಿತನ ಬಳಿಗೆ ಹೋಗಲಾರರು. ಯೋಹಾನ ಸುವಾರ್ತೆ ಅಧ್ಯಾಯ 14 ವಾಕ್ಯ 6. ನನ್ನ ಮುಖಾಂತರ ಬಾರದ ಹೊರತು ಯಾರು ಪಿತನ ಬಳಿಗೆ ಬರಲಾರರು. ಪ್ರಿಯರೇ, ಇದರ ಅರ್ಥ ಇಷ್ಟೇ. ಈ ಪ್ರಪಂಚದಲ್ಲಿ ಯಾಕೋಬನಿಗೆ ಕಾಣಿಸಿದ ಆ ನಿಚ್ಚಣಿ ಇವತ್ತು ಶಿಲುಬೆಯ ರೂಪದಲ್ಲಿ ನಿಂತಿದೆ. ಪ್ರಿಯರೇ, ಅದರ ಮುಖಾಂತರ ಹೋಗದ ಹೊರತು, ಅದರ ಮುಖಾಂತರ ಹೋಗ್ಬೇಕಾದ್ರೆ ನಾವು ತ್ಯಾಗ ಮಾಡಬೇಕಾಗ್ತದೆ. ನಮ್ಮ ಬದುಕಿನಲ್ಲಿ ಮಿಕ್ಕಿದನ್ನು ಕೊಡುವುದಲ್ಲ, ಮಿಕ್ಕಿಸಿ ಕೊಡಬೇಕಾಗಿದೆ. ಆ ತ್ಯಾಗ ಮಾಡಿದಾಗ ಮಾತ್ರ ನೀನು ಸ್ವರ್ಗಕ್ಕೆ ತಾಗಿ ನಿಲ್ತೀಯ. ಆದ್ದರಿಂದ ಪ್ರಿಯರೇ, ನನ್ನದು ನನ್ನದು ಅನ್ನಬೇಡ, ನೀ ಗರ್ವದಿಂದ ಮರೆಯಬೇಡ. ನನ್ನದು ನನ್ನದು ಅನ್ನಬೇಡ, ನೀನು ಗರ್ವದಿಂದ ಮರೆಯಬೇಡ. ಲೋಕ ಬಿಟ್ಟು ಹೋಗುವಾಗ ನಿನ್ನ ಹಿಂದೆ ಏನೂ ಬರುವುದಿಲ್ಲ. ಲೋಕ ಬಿಟ್ಟು ಹೋಗುವಾಗ ನಿನ್ನ ಹಿಂದೇನು ಬರುವುದಿಲ್ಲ. ಖಂಡಿತವಾಗಿ ಖಂಡಿತವಾಗಿ ನನ್ನದು ನನ್ನದು ಅಂತ ಹೇಳಿದವರು ಲೋಕ ಬಿಟ್ಟು ಹೋಗುವಾಗ ಏನು ಕೊಂಡೋಗುವುದಿಲ್ಲ. ನಮ್ಮ ಬದುಕಿನಲ್ಲಿ ನಾವು ಯಾಕೋಬನು ಕಂಡಂತ ಆ ನಿಚ್ಚಣಿಯಲ್ಲಿ ಪ್ರತಿದಿನ ಒಂದು 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 ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇರಬೇಕು. ಪ್ರಿಯರೇ, ಆ ನಿಚ್ಚಣಿಯಲ್ಲಿ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು ಅಂದ್ರೆ ಅರ್ಥ ಏನು? ನೀನು ಯಾವಾಗ ದೇವರಿಗಾಗಿ ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ಪ್ರಯತ್ನಿಸ್ತೀಯಾ, ಆವಾಗ ನಿನ್ನ ತ್ಯಾಗದ ಫಲವನ್ನು ದೇವದೂತರು ಮೇಲಕ್ಕೆ ಕೊಂಡೋಗ್ತಾರೆ. ದೇವರಿಂದ ಕೃಪೆಯನ್ನು ತೆಗೆದುಕೊಂಡ ಕೆಳಗೆ ಬರ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆದ್ದರಿಂದ ಪ್ರಿಯರೇ, ನಿನ್ನ ನಿಧಿಯನ್ನು ಸ್ವರ್ಗದಲ್ಲಿ ಶೇಖರಿಸಿಡು ಅಂತ ಹೇಳಿದ ಅಷ್ಟಕ್ಕೆ ಯಾವಾಗ ನೀನು ಸ್ವಲ್ಪ ತ್ಯಾಗ ಮಾಡಲಿಕ್ಕೆ ಪ್ರಯತ್ನಿಸ್ತೀಯಾ, ಆ ತ್ಯಾಗದ ಫಲ ದೇವದೂತರು ಮೇಲಕ್ಕೆ ಕೊಂಡೋಗ್ತಾರೆ. ದೇವರಿಗೆ ಕೊಟ್ಟು ಕೃಪೆಯನ್ನು ಕೆಳಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಎಲ್ಲಿವರೆಗೆ ನಿನ್ನ ಕುಟುಂಬ ಜೀವನದಲ್ಲಿ ನಿನ್ನ ಅವಶ್ಯಕತೆ ಇರುವಂತಹ ಜನರಿಗೆ ನೀನು ತ್ಯಾಗ ಮಾಡುವುದಿಲ್ಲವೋ, ದೇವದೂತರು ಏನು ಕೊಂಡೋಗ್ಲಿಕ್ಕಿದೆ ಮೇಲಕ್ಕೆ? ದೇವದೂತರ ಬುಟ್ಟಿ ಖಾಲಿ ಇರ್ತದೆ, ಖಾಲಿಯೇ ಮರಳಿ ಬರಬೇಕಾಗ್ತದೆ. ಹಾಗೆ ಆಗಬಾರದು ನಮ್ಮ ಬದುಕು. ಕ್ರಿಸ್ತಿಯ ಜೀವನ ಅಂದ್ರೆ ಹೆಸರಿಗೆ ತಕ್ಕ ಜೀವನ ಮಾತ್ರವಲ್ಲ, ಹೆಸರಿಗೆ ತಕ್ಕ ಜೀವನ ಅಲ್ಲ. ನಾವು ಮಾಡಿದ ತ್ಯಾಗವನ್ನು ನಮ್ಮ ದೇವದೂತರು ಸ್ವರ್ಗಕ್ಕೆ ದೇವರ ಮುಂದೆ ಕೊಂಡೋಗುವಂತದ್ದಾಗಬೇಕು ಅಂತ ಹೇಳುತ್ತಾ ಪ್ರಿಯರೇ, ನಾವು ಸುಂದರವಾದಂತ ಗೀತೆಯನ್ನು ಹಾಡೋಣ. ಶಾಂತಿದಾಯಕ ಶಾಂತಿದಾಯಕ ಯೇಸು, ಈ ಗೀತೆಯನ್ನು ನಾವು ಹಾಡುತ್ತಾ ದೇವರು ಕೊಡುವಂತ ಆ ವರಕೃಪೆಗಾಗಿ ತವಕ ಪಡೋಣ. ಶಾಂತಿದಾಯಕ 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 ಯೇಸು, ಶಾಂತಿದಾಯಕ ಯೇಸು, ಶಾಂತಿದಾಯಕ 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 ಯೇಸು, ಶಾಂತಿದಾಯಕ ಯೇಸು, ಶಾಂತಿದಾಯಕ ಯೇಸು. ಶಕ್ತಿನಗೆ ಶಕ್ತನು ಎಂದು ಭಕ್ತ ಜನರಿಗೆ ಬಂದು
ಶಾಂತಿದಾಯಕ ಯೇಸು ಶಾಂತಿದಾಯಕ 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 ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಹಾಡೋಣ ಶಾಂತಿದಾಯಕ 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 ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಶರಣ ಜನರ ಪಾಲಿಪ ಯೇಸು ಮರಣ ಮುರಿದವ ಯೇಸು ಶರಣ ಜನರ ಪಾಲಿಪ ಯೇಸು ಮರಣ ಮುರಿದವ ಯೇಸು ದುರುಳರ ಪೊರೆವ ಕರುಣ ಸ್ವರೂಪಿ ದುರುಳರ ಪೊರೆವ ಕರುಣ ಸ್ವರೂಪಿ ನಿರುಪಮರ ಗುರು ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ 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 ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ 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 ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಸರ್ವಶಕ್ತನು ಧರಣಿಯ ದಾತ ಸರ್ವವ್ಯಾಪಿಯು ನಾಥ ಸರ್ವಶಕ್ತನು ಧರಣಿಯ ದಾತ ಸರ್ವವ್ಯಾಪಿಯು ನಾಥ ಪೂರ್ವಿ ಪೊರೆವ ಶ್ರೀ ಗುರುದೇವ ಪೂರ್ವಿ ಪೊರೆವ ಶ್ರೀ ಗುರುದೇವ ಸರ್ವ ಜೀವಿಗೆ ಜೀವ ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಶಾಂತಿದಾಯಕ ಸರ್ವ ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ 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 ಯೇಸು ಶಾಂತಿದಾಯಕ ಯೇಸು ಶಾಂತಿದಾಯಕ ಯೇಸು ಪ್ರಿಯರೇ, ದೇವರು ಯಾಕೋಬನಿಗೆ ಜೇಕಬ್ ಅಂತ ಹೆಸರಿಟ್ಟರು. ಮತ್ತೆ ಅವನು ಅವನ ಮಾವನ ಮನೆಯಲ್ಲಿ ಶ್ರೀಮಂತನಾದ, ಎಲ್ಲ ಗಳಿಸಿಕೊಂಡ. ಆದರೆ ನನ್ನ ಅಣ್ಣನನ್ನು ಚೀಟ್ ಮಾಡಿದನಲ್ಲ, ಮೋಸ ಮಾಡಿದನಲ್ಲ, ದೇವರು ಕೊಡುವ ಶಾಂತಿಯನ್ನು ಕಳ್ಕೊಂಡ್ಬಿಟ್ಟ. ಪ್ರಿಯರೇ, ತುಂಬಾ ವರ್ಷಗಳ ನಂತರ ಅಣ್ಣ ನಿನ್ನ ಮುಖ ನೋಡ್ಲಿಕ್ಕೆ ನನಗೆ ಆಸೆ ಆಗ್ತದೆ, ನನಗೆ ಏನು ಬೇಡ, ಇದು ನನಗೆ ಆಸ್ತಿನೂ ಬೇಡ, ನನಗೆ ನಿನ್ನ ಮೊದಲ ಮಗನ ಆಶೀರ್ವಾದನು ಬೇಡ, ಏನು ಬೇಡ, ನನಗೆ ನಿನ್ನ ಮುಖ ನೋಡಿದ್ರೆ ಸಾಕು. ಅವನು ತನ್ನ ಹೆಂಡತಿ, ಕುರಿ, ದನಗಳನ್ನು ಎಲ್ಲವನ್ನು ತೆಗೆದುಕೊಂಡು ಪ್ರಿಯರೇ ತನ್ನ ಅಣ್ಣನನ್ನು ನೋಡ್ಲಿಕ್ಕೆ ಬರ್ತಾನೆ. ನೋಡ್ಲಿಕ್ಕೆ ಬರುವಾಗ ಅಣ್ಣ ಏನೋ ನನ್ನ ಮೇಲೆ ಕೋಪ ಇಟ್ಟುಕೊಂಡ ಅನ್ನುವಂತ ಭಯದಿಂದ ಪ್ರಿಯರೇ ಅದು ಏನ್ ಮಾಡ್ತಾನ್ರಿ, ನೆಲದ ಮೇಲೆ 7 ಸಲ ಬೀಳ್ತಾನೆ. ಅಣ್ಣನ ಮುಂದೆ 7 ಸಲ ಬಿದ್ದು ಕ್ಷಮೆ ಬೇಡಿದು. ಆಗ ಅಣ್ಣನಿಗೆ ಕೂಡ ಅಷ್ಟೇ ಇತ್ತು, ನನ್ನ ತಮ್ಮ ನನ್ನ ಆಸ್ತಿ ಕಸ್ಕೊಂಡ, ಎಲ್ಲ ಮಾಡ್ಕೊಂಡ,
ಆದ್ರೆ ನನಗೆ ಏನು ಬೇಡದ, ನನಗೆ ದೇವರು ತುಂಬಾ ಕೊಟ್ಟಿದ್ದಾರೆ, ನನಗೆ ತಮ್ಮನ ಮುಖ ನೋಡಿದ್ರೆ ಸಾಕು, ನನ್ನ ತಮ್ಮನ ಮುಖ ನೋಡಿದ್ರೆ ಸಾಕು. ಪ್ರಿಯರೇ, ಇವತ್ತು ಎಲ್ಲ ಇದ್ದು ನಿಮ್ಮ ಮಕ್ಕಳ ಮುಖ ನಿಮ್ಗೆ ನೋಡ್ಲಿಕ್ಕೆ ಆಗದಿದ್ರೆ, ನಿಮ್ಮ ಅಣ್ಣನ ಮುಖ ಆಸ್ತಿಗಾಗಿ ಜಗಳ ಮಾಡಿ ನೋಡ್ಲಿಕ್ಕೆ ಆಗದಿದ್ರೆ ಎಲ್ಲಿದೆ ಶಾಂತಿ? ನಿಮ್ಮ ಬದುಕೇನು ಅರ್ಥ ಇದೆ ಹೇಳಿ? ನಮ್ಮ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಆಸ್ತಿಗಾಗಿ ತಂದೆ ತಾಯಿಯನ್ನೇ ಕೋರ್ಟ್ಗೆ ಎಳೆದುಕೊಂಡು, ಅಣ್ಣ ತಮ್ಮಂದಿರನ್ನೇ ಕೋರ್ಟ್ಗೆ ಎಳೆದುಕೊಂಡು ಅವರ ಮುಖ ನೋಡ್ಲಿಕ್ಕೆ ಆಗದಿದ್ರೆ ನೀನು ಕೇಸ್ ಜಯಿಸಿ ಆದರೂ ಏನು ಬಂತು ಹೇಳಿ? ಅದರಿಂದ ಪ್ರಿಯರೇ, ಈ ದಿವಸ ನಾವು ದೇವರಿಗೆ ನಾವೇ ಕೇಳಬೇಕಿದೆ. ಆಸ್ತಿಯಿಂದ ಯಾರು ಖುಷಿ ಪಟ್ಟವರು ಇಲ್ಲ ಈ ಪ್ರಪಂಚದಲ್ಲಿ, ಸಮಾಧಾನ ಪಟ್ಟವರಿಲ್ಲ. ಒಬ್ಬರು ಬಹಳ ಕಂಜೂಸ್ ಮನಸ್ಸಿದ್ದ. ಅವನ ಬಳಿ ಕೆಲವು ಯುವಕ ಸಂಘದವರು ಹೋಗಿ, ಸ್ವಾಮಿ, ನಾವು ಎಲ್ಲ ಯುವಕರಿಗೆ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೇವೆ, ನೀವು ತುಂಬಾ ಶ್ರೀಮಂತರಿದ್ದೀರಿ, ಏನಾದ್ರೂ ನಮ್ಗೆ ಸಹಾಯ ಮಾಡಿ. ಪುಣ್ಯಾತ್ಮ, ಹೌದಾ, ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀರಾ, ನಾನು ನಿಮ್ಗೆ ಸಹಾಯ ಮಾಡ್ತೇನೆ ಅಂತ ಒಳಗಡೆ ಹೋಗಿ ಒಂದು ಬಕೆಟ್ ಅಲ್ಲಿ ಫುಲ್ಲು ನೀರು ತಗೊಂಡು ಬಂದ. ನಿಮ್ಮ ಸ್ವಿಮ್ಮಿಂಗ್ ಪೂಲಿಗೆ ಒಂದು ಬಕೆಟ್ ನೀರು ನನ್ನ ಆ ಮನುಷ್ಯನ ಬಳಿ ಒಬ್ಬರು ಫಾದರ್ ಕೂಡ ಹೋದ್ರು. ನಾವು ಚರ್ಚ್ ಕಟ್ತಾ ಇದ್ದೇವೆ, ನೀವೇನಾದ್ರೂ ಸಹಾಯ ಮಾಡಿ, ತುಂಬಾ ಇದೆ ಅಲ್ಲ ನಿಮ್ಗೆ. ಫಾದರ್, ನೀವು ಚರ್ಚ್ ಕಟ್ತಾ ಇದ್ದೀರಾ, ನನ್ನ ಸಮಸ್ಯೆ ಹೇಳ್ತೇನೆ. ನನ್ನ ಹೆಂಡತಿಗೆ ಆರಾಮಿಲ್ಲ, ತಿಂಗಳಿಗೆ 10,000 ರೂಪಾಯಿ ಇಡಬೇಕು. ನನ್ನ ಮಗಳಿಗೆ ತಿಂಗಳಿಗೆ 5,000 ರೂಪಾಯಿ ಶಿಕ್ಷಣಕ್ಕೆ ಬೇಕು. ನನ್ನ ತಾಯಿಗೆ ಆರಾಮಿಲ್ಲ ರೀ, ನನ್ನ ತಾಯಿಗೆ ಮೆಡಿಸಿನಿಗೋಸ್ಕರ ತಿಂಗಳಿಗೆ 6,000 ರೂಪಾಯಿ ಬೇಕು. ಹಾಗೆ ಪಟ್ಟಿ ಹೇಳ್ತಾ ಹೋದ. ಫಾದರಿಗೆ ಬೇಸರ ಆಯ್ತು. ಫಾದರೇ ಸ್ವಲ್ಪ ಕೊಡ್ಲಿಕ್ಕೆ ಕೊಡೋಣ ಅಂತ ಮುಂದೆ ಹೋಗ್ಬೇಕಾದ್ರೆ, ಫಾದರ್, ನನ್ನ ಹೆಂಡತಿಗೆ 10,000 ಬೇಕು, ನನ್ನ ಮಗಳಿಗೆ 5,000 ಬೇಕು, ತಾಯಿಗೆ 6,000 ಬೇಕು, ಮತ್ತೆ ಅದಕ್ಕೆ ಇಷ್ಟು ಬೇಕು, ಅವರಿಗೆ ನಾನು ಕೊಡುವುದಿಲ್ಲ, ಆದ್ರೆ ನಿಮ್ಗೆ ಕೊಡ್ತೇನೆ ಅಂತ ಹೇಳಿ. ಅಷ್ಟು ಅಗತ್ಯ ಇದ್ರೂ ಕೊಡಲ್ಲ, ಅವರಿಗೆ ಕೊಡಲ್ಲ ಅಂದ್ಮೇಲೆ ನಿಮ್ಗೆ ಕೊಡ್ತೇನೆ ನಾನು. ಪ್ರಿಯರೇ, ಸಂತ ಅಂತೋನಿಯವರ ಬದುಕಿನಲ್ಲಿ ಒಂದು ಘಟನೆ ನಡೆಯಿತು. ಒಬ್ಬ ಸತ್ತು ಹೋಗಿದ್ದ, ಬಹಳ ಶ್ರೀಮಂತ. ಅವನು ಗುಡಿಗೆನೆ ಬರ್ತಾ ಇದ್ರಿ. ಗುಡಿಗೆ ಇಲ್ಲ, ದಾನ ಧರ್ಮ ಇಲ್ಲ, ಏನಿಲ್ಲ. ಅವನು ಸತ್ತು ಹೋದಾಗ ಸಂತ ಅಂತೋನಿಯವರು ಹೇಳಿದ್ರು, ಈ ಮನುಷ್ಯ ಸತ್ತು ಹೋದನಲ್ಲ, ಅವನ ಹೃದಯ ಇಲ್ಲಿ ಇಲ್ಲ, ಅವನ ಹೃದಯ ಅವನ ಹಣದ ಪೆಟ್ಟಿಗೆಯಲ್ಲಿ ಇದೆ. ಜನ ನಂಬಿದ್ರು. ಅವನ ಇಲ್ಲಿ ಎದೆ ಓಪನ್ ಮಾಡಿ ನೋಡಿದ್ರು, ಹೃದಯ ಇಲ್ವೇ ಇಲ್ಲ. ಮನೆಗೆ ಓಡಿ ಹೋಗಿ ನೋಡುವಾಗ ಹಣದ ಪೆಟ್ಟಿಗೆಯಲ್ಲಿ ಹಸಿ ಹೃದಯ ಇತ್ತು. ಹಸಿ ಆದಂತ ಹೃದಯ ಹಣದ ಪೆಟ್ಟಿಗೆಯಲ್ಲಿ ಇತ್ತು. ಪ್ರಿಯರೇ, ಅಂದ್ರೆ ಮನುಷ್ಯನಿಂದ ನಾನು ಸತ್ರು ಕೂಡ ಒಬ್ಬರಿಗೆ ದಾಹ ಇದ್ರೆ ಅದು ದಾಹ ಸಾಯಲ್ರಿ. ಮೊನ್ನೆ ನಾವು ಪೇಪರ್ ಅಲ್ಲಿ ನೋಡಿದೆವು, ಒಬ್ಬ ಭಿಕ್ಷುಕ ಸತ್ತು ಹೋದ. ಅವನ ಬ್ಯಾಗ್ ಎಲ್ಲ ಹುಡುಕುವಾಗ 3 ಲಕ್ಷ ಸಿಕ್ಕಿತು. ಅದರಲ್ಲಿ ಮತ್ತೆ ಆ 500ದ್ದು 1,000ದ ನೋಟ್ ಬಹಳ ಇದ್ದವ್ರಿ. ಪಾಪ ಅವನಿಗೆ ಗೊತ್ತಿದ್ದಿಲ್ಲ, ಅದಿಲ್ಲದ್ರೆ ಅವನು ಬ್ಯಾಂಕಿಗೆ ಹೋಗ್ತಾ ಇದ್ದ. ಅವನು ಹ್ಯಾಂಗ್ ಸತ್ತ? 3 ಲಕ್ಷ ಇದ್ರೂ ಕೂಡ ಒಟ್ಟಿಗೆ ಊಟ ಮಾಡದೆ, ಔಷಧಿ ತಗೊಳ್ಳದೆ ಸತ್ತು ಹೋದ. ಏನ್ ಬಂತ್ರಿ? ಇಷ್ಟೆಲ್ಲ ಇದ್ದು, ಇಷ್ಟೆಲ್ಲ ಭಿಕ್ಷೆ ಬೇಡಿ ಸಂಪಾದನೆ ಮಾಡಿ ಯಾರಿಗಾಗಿ ಸಂಪಾದನೆ ಮಾಡಿದ? ಹೊಟ್ಟೆಗೆ ಸರಿಯಾದ ಸಮಯಕ್ಕೆ ಊಟ ಮಾಡದೆ, ಔಷಧಿ ತೆಗೆದುಕೊಳ್ಳದೆ ಏನು ಬಂತು? ನಮ್ಮಲ್ಲಿ ತುಂಬಾ ಜನರು ಇದ್ದೇವೆ. ನಾವು ಹೊಟ್ಟೆಗೆ ಸರಿಯಾಗಿ ಊಟ ಮಾಡಲ್ಲ, ಔಷಧಿ ತೆಗೆದುಕೊಳ್ಳುವುದಿಲ್ಲ, ನಾವು ಒಳಗಿಡ್ತೇವೆ, ಏನು ಬರೋದಿಲ್ಲ, ಏನು ಸಿಗುವುದಿಲ್ಲ. ನನ್ನ ಬದುಕಿನಲ್ಲಿ ಒಂದು ಒಳ್ಳೆ ಘಟನೆ ನಡೆಯುತ್ತೆ, ಹೇಳ್ತೇನೆ ನಿಮಗೆ. ನಾನು ತುಂಬಾ ಸಿಡಿಗಳನ್ನು ಮಾಡಿದ್ದೇನೆ. ಈ ಮಂಗಳೂರಿನಿಂದ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದ್ರು, ಫಾದರ್, ನೀವು ತುಂಬಾ ಸಿಡಿ ಮಾಡಿದಿರಲ್ಲ, ನೆಕ್ಸ್ಟ್ ಸಿಡಿ ಮಾಡುವಾಗ ನೀವು ಹೇಳಬೇಕು, ನಾನು ನಿಮಗೆ ಸ್ಪಾನ್ಸರ್ ಮಾಡ್ತೇನೆ. ಅಲ್ಲಿಂದ 1,500 ರೂಪಾಯಿ ಖರ್ಚು ಮಾಡಿ ನಾ ಬಂದೆ ರೀ ಸಿಡಿ ಮಾಡುವಾಗ. ಅಂಕಲ್, ನಾನು ಸಿಡಿ ಮಾಡ್ತಾ ಇದ್ದೇನೆ, ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಹೌದು ಫಾದರ್, ಬರ್ರಿ ಫಾದರ್, ಕೂತ್ಕೊಳ್ಳಿ. ಒಳಗೆ ದೊಡ್ಡ ಮನೆ, ಬಂಗ್ಲೆ. ಆ ಮನೆ, ಅಂತ ದೊಡ್ಡ ಮನೆ ನಾನು ನೋಡಿದ್ದೆ ಫಸ್ಟೇ. ಒಳಗೆ ಹೋಗಿ ಕೂತ್ಕೊಂಡೆ. ಗಂಡ ಹೆಂಡತಿ ಇಬ್ರು ಬಂದ್ರು. ಫಾದರ್, ನಾವು ತುಂಬಾ ಗುರುಗಳಿಗೆ ಹೆಲ್ಪ್ ಮಾಡಿದ್ದೇವೆ, ನಿಮ್ಗೆ ಕೂಡ ಹೆಲ್ಪ್ ಮಾಡಿದ್ದೇವೆ ಅಂತ ಹೇಳಿದ್ದೇವಲ್ಲ, ಹೆಲ್ಪ್ ಮಾಡ್ತೇವೆ. ಎಲ್ಲರಿಗೆ ನಾವು 500 ಕೊಡುದು, ನಿಮ್ಗೆ 1,000 ಕೊಡ್ತೇವೆ. ನಮ್ಗೆ ಅಲ್ಲಿಂದ ಬರ್ಲಿಕ್ಕೆ 3,000 ಖರ್ಚಾಗಿದೆ. ಅದು ಬಿಡ್ರಿ,
ಹಾಗೆ ಇನ್ನೊಬ್ರು ಹೇಳಿದ್ರು ನನಗೆ, ಹಾಗೆ ನಿಮ್ಗೆ ಸಹಾಯ ಮಾಡ್ತೇವೆ ಫಾದರ್, ಸಿಡಿ ಮಾಡ್ತೀರಲ್ಲ ನೀವು, ಅಲ್ಲಿ ಕಷ್ಟದಲ್ಲಿ ಇದ್ದೀರಿ, ನಿಮ್ಗೆ ಸಹಾಯ ಮಾಡ್ತೇವೆ ಬನ್ನಿ ಫಾದರ್. ಹೋದೆ. ಹೋಗುವಾಗ ಅಂಕಲ್ ಮಾತ್ರ ಮನೆಯಲ್ಲಿದ್ರು, ದೊಡ್ಡ ಮನೆ, ಅಂಕಲ್ ಮಾತ್ರ ಇದ್ರು. ಅಂಕಲ್ ಒಳಗೆ ಹೋದ್ರು, ಕವರಲ್ಲಿ ಏನೋ ಕವರಲ್ಲಿ ತಗೊಂಡು ಬಂದ್ರು, ಎಷ್ಟು ದಪ್ಪ ಇತ್ತು, ಅದರೊಳಗೆ 5,000 ಇತ್ತು, ಕೊಟ್ಟರು. ಅಷ್ಟು ಹೇಳುವಾಗಲೇ ಆಂಟಿ ಒಳಗೆ ಬಂದರು, ಹೊರಗೆ ಇದ್ರು, ಅವರು ಒಳಗೆ ಬಂದರು. ಅಂಕಲ್ ಏನು ಹೇಳಿದ್ರು ಅಂದರೆ, ಫಾದರ್ ನಾನು ಕೊಟ್ಟದ್ದು ಆಂಟಿಗೆ ಹೇಳ್ಬೇಡಿ ಅಂತ. ಹಾ ಅಂತ ಸುಮ್ಮನೆ ಆದ. ಅಂಕಲ್ ನಾನು ಫಾದರ್ ನನಗೆ ಚರ್ಚಿಗೆ ಹೋಗ್ಲಿಕ್ಕೆ ಉಂಟು, ನೀವು ಕೂಡ್ರಿ, ಆಂಟಿ ಚಾ ಮಾಡಿ ಕೊಡ್ತಾರೆ. ಅಂಕಲ್ ಹೋದ್ಮೇಲೆ ಆಂಟಿ ಕೂಡ ಕವರ್ ತಗೊಂಡು ಬಂದರು, ಕೊಟ್ಟರು. ಕೊಟ್ಟಮೇಲೆ ಫಾದರ್ ಅಂಕಲ್ಗೆ ಹೇಳ್ಬೇಡ್ರಿ ನೋಡಿ, ಎಂತೆಂಥ ಮನುಷ್ಯರನ್ನು ನಾವು ನೋಡ್ತೇವೆ ನೋಡ್ರಿ. ಇಲ್ಲಿದ್ದವರು ಕೆಲವರು ಆ ಅಂಕಲ್ ಆಂಟಿ ಯಾರು, ಅವ್ರದ್ದು ಫೋನ್ ನಂಬರ್ ಕೊಡಿ ಅಂತ ನೀವು ಹೇಳ್ರಿ. ಪ್ರಿಯರೇ ನೋಡಿ, ಗೌಪ್ಯವಾಗಿ ಮನುಷ್ಯ ಎಷ್ಟೊಂದು ಸಹಾಯ ಮಾಡ್ತಾನೆ. 2 ನಿದರ್ಶನಗಳು ನನ್ನ ಬದುಕಿನಲ್ಲಿ ನಡೆದಂತ ನೈಜ ಘಟನೆಗಳು. ಹಣದ ವಿಚಾರ ನಾನು ಮಾತಾಡ್ತಾ ಇಲ್ಲ, ಆದರೂ ಕೂಡ ಮನುಷ್ಯರಲ್ಲಿ ಎಂತೆಂಥ ಒಳ್ಳೆ ಮನುಷ್ಯರಿದ್ದಾರೆ, ಎಂತೆಂಥ ಒಳ್ಳೆ ಮನಸ್ಸು ಜನರಿಗೆ ದೇವರು ಕೊಟ್ಟಿದ್ದಾರೆ ಅಂತ ಇದು ನೋಡುವಾಗಲೇ ಪ್ರಿಯರೇ, ಇವರನ್ನು ಮತ್ತು ಇವರನ್ನು ಕಂಪೇರ್ ಮಾಡುವಾಗ ಇಬ್ರು ಗಂಡ ಹೆಂಡತಿ ಒಂದೇ ಸ್ವಭಾವದವರು. ಈ ಗಂಡನ ಸ್ವಭಾವನೇ ಹೆಂಡತಿಗೆ ಬರ್ತದೆ, ಹೆಂಡತಿ ಸ್ವಭಾವನೇ ಗಂಡಗೆ ಬರ್ತದೆ. ಅದು ಹೇಗೋ ಗೊತ್ತಿಲ್ಲ. ಪ್ರಿಯರೇ, ಒಂದು ದಿವಸ ಈ ಆಫ್ರಿಕಾ ದೇಶದಲ್ಲಿ ಗುಲಾಮರನ್ನು ಮಾರ್ತಾರೆ. ಆ ಕರಿಯ ಹೆಣ್ಣು ಮಕ್ಕಳನ್ನು ತಂದು ನಾವು ಮಾರ್ಕೆಟ್ ಅಲ್ಲಿ ಹ್ಯಾಂಗೆ ದನಗಳನ್ನು ಕುರಿಗಳನ್ನು ಮಾರ್ತೇವೆ ನೋಡ್ರಿ, ಹಾಗೆ ಅವ್ರು ಮಾರ್ತಾರ್ರಿ. ಹಣ ಕೊಟ್ಟವ್ರನ್ನ ತಗೊಳ್ತಾರೆ. ಈಗ ಅದು ನೆಲ್ಸನ್ ಮಂಡೇಲ ಬಂದ ನಂತರ ಅದು ಕಡಿಮೆ ಆಗಿದೆ, ಅದು ಇಲ್ಲ, ಈಗ ಗುಲಾಮತನ ಇಲ್ಲ. ಆ ಸಮಯದಲ್ಲಿ ಅವರಿಗೆ ಸರಿಯಾಗಿ ಊಟ ಕೊಡದೆ ದನಗಳಂತೆ ದುಡಿಸುವಂತ ಸಮಯ ಇತ್ತು. ಒಂದು ಯುವತಿ, ಕರಿಯ ಜನಾಂಗದ ಯುವತಿ, ಅವಳ ಕೈಕಾಲುಗಳನ್ನು ಕಟ್ಟಿ ಅವಳನ್ನು ಮಾರ್ತಿದ್ರು. ಅಲ್ಲಿ ಒಬ್ಬ ಶ್ರೀಮಂತ ಬರ್ತಾನೆ, ಅವಳಿಗೆ ಎಲ ಹಾಕ್ತಾ ಇದ್ದಾರೆ. ಆ ಹೆಣ್ಮಗಳಿಗೆ ಒಬ್ಬ ಶ್ರೀಮಂತ ಬರ್ತಾನೆ, ಆ ಹೆಣ್ಮಗಳ ಮುಖ ನೋಡ್ತಾನೆ, ಪಾಪ ಎಲ್ಲರಿಗಿಂತ ಜಾಸ್ತಿ ಎಲ ಕೊಟ್ಟು ಅವಳನ್ನು ತಗೊಳ್ತಾನೆ. ಮತ್ತೆ ಹೇಳ್ತಾನೆ, ತಂಗಿ ಹೋಗು, ನೀನಿನ್ನು ಗುಲಾಮಳಲ್ಲ, ನೀನು ಸ್ವತಂತ್ರಳು, ಹೋಗು. ಆ ಹೆಣ್ಮಗಳು ಏನು ಹೇಳಿದ್ರಂದ್ರೆ, ಆ ದನಿಯ ಕಾಲಿಡಿದು ಹೇಳಿದ್ರು, ಸರ್ ನಾನು ಇಷ್ಟರವರೆಗೆ ನಿಜವಾಗಿ ಗುಲಾಮತನ ಮಾಡಿದ್ದೆ, ಆದರೆ ಇನ್ನು ಜೀವ ಇರುವವರೆಗೆ ನಾನೇ ನಿಮಗೆ ಗುಲಾಮನಾಗಿರ್ತೇನೆ. ನನ್ನ ಸ್ವಂತ ಖುಷಿಯಿಂದ ನಾನು ನಿಮ್ಮ ಗುಲಾಮತನ ಮಾಡ್ತೇನೆ. ಯಾಕೆಂದ್ರೆ ಗುಲಾಮತನದಿಂದ ನನ್ನನ್ನು ಬಿಡಿಸಿದವರು ನೀವು. ಇದು ಪ್ರೀತಿಯ ಗುಲಾಮತನ. ಪ್ರಿಯರೇ, ಒಬ್ಬ ಧನಿಗೆ ಈ ಹೆಣ್ಣುಮಗಳು ತನ್ನನ್ನು ಬಿಡುಗಡೆಗೊಳಿಸಲಿಕ್ಕಾಗಿ ನಿರಂತರವಾಗಿ ಗುಲಾಮನಾಗಿರ್ಲಿಕ್ಕೆ ಆಸೆ ಪಟ್ಲು. ನಾನು ನಿನ್ನ ಗುಲಾಮತನ ಮಾಡ್ತೇನೆ, ನಾನು ನನ್ನ ಸ್ವಂತ ಖುಷಿಯಿಂದ ಇಷ್ಟರವಾಗಿ ನಾನು ಬಲವಂತದಿಂದ ಮಾಡ್ತಾ ಇದ್ದೆ, ಇವತ್ತು ನಾನು ಸ್ವಂತ ಖುಷಿಯಿಂದ ಮಾಡ್ತೇನೆ ಅಂತ ಹೇಳ್ತಾಳೆ. ಪ್ರಿಯರೇ, ಇವತ್ತು ನಾನು ಯಾವುದಕ್ಕೂ ಗುಲಾಮನಾಗಿದ್ದೇನೆ ಅಂತ ಅನಿಸಿರ್ಬೋದು. ಯಾವಾಗ ಶೇಖರಿಸಿಟ್ಕೊಡ್ತೇವೋ ಅದಕ್ಕೆ ನಾನು ಗುಲಾಮ. ಆಲೋಚನೆ ಮಾಡೋಣ, ನಾನು ಅಷ್ಟು ದೂರದಿಂದ ಬಿಟ್ಟು ಬಂದಿದ್ದೇನೆ, ನನ್ನ ರೂಮಿಗೆ ಕರೆಕ್ಟ್ ಆಗಿ ಲಾಕ್ ಬಿದ್ದಿದೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನನ್ನ ರೂಮಲ್ಲಿ ಏನಿಲ್ಲ ಕೊಂಡೋಗ್ಲಿಕ್ಕೆ. ಇಲ್ಲಿ ನೀವು ಬಂದವರು ಲಾಕ್ ಹಾಕಿ ಪುನಃ ಅದನ್ನು ಜಗ್ಗಿ ಬಿದ್ದಿದಿಲ್ಲ ಅಂತ ನೋಡ್ಕೊಂಡು ಬಂದು, ಯಾಕಂದ್ರೆ ನಿಮ್ಮ ಒಳಗಡೆ ಸ್ವಲ್ಪ ಏನಾದ್ರು ಕೊಂಡೋಗ್ಲಿಕ್ಕಿದೆ, ಭಯ ಆಗ್ತದೆ ರೀ. ಟೈಮಿಗೆ ಮನೆಗೆ ಹೋಗ್ಬೇಕು, ಕಳ್ಳರು ಬರ್ತಾರೆ. ಪ್ರಿಯರೇ, ಈ ದಿವಸ ನಾನು ನಿಮ್ಗೆ ಇಷ್ಟೇ ಹೇಳೋದು, ಮನಸ್ಸು ನಿರಾಳ ಆಗ್ಬೇಕಂತ ಹೇಳಿದ್ರೆ ಸ್ವಲ್ಪ ಖುಷಿಯಿಂದ, ಹಣದ ವಿಚಾರ ಮಾತ್ರ ಹೇಳ್ತಾ ಇಲ್ಲ, ವಸ್ತು ವಿಚಾರ ಮಾತ್ರ ಹೇಳ್ತಾ ಇಲ್ಲ, ಸಮಯ ಕೊಡ್ಲಿಕ್ಕೆ ನಾವು ಪ್ರಯತ್ನಿಸೋಣ, ಕ್ಷಮೆ ಕೊಡ್ಲಿಕ್ಕೆ ನಾವು ಪ್ರಯತ್ನಿಸೋಣ, ಪ್ರೀತಿ ಕೊಡ್ಲಿಕ್ಕೆ ನಾವು ಪ್ರಯತ್ನಿಸೋಣ. ಆದ್ದರಿಂದ ಯಾಕೋಬನಂತೆ ನಾವು ಮೇಲೆ 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 ಹತ್ತಲಿಕ್ಕೆ ದೇವರು ನಮ್ಮನ್ನು ಕರೆ ನೀಡಿದ್ದಾರೆ. ಆ ನಿಚ್ಚನೆಯ ಮೇಲೆ 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 ಹೋಗ್ಲಿಕ್ಕೆ ದೇವರು ನಮಗೆ ಕರೆ ನೀಡಿದ್ದಾರೆ. ಇವತ್ತು ವೇರ್ ಡು ಯು ವಾಂಟ್ ಟು ಸ್ಟೇ? ದೊಡ್ಡ ಮೂಟೆ ಇದ್ದಷ್ಟು ಮೇಲೆ ಹೋಗ್ಲಿಕ್ಕೆ ಆಗಲ್ಲ. ದೊಡ್ಡ ಮೂಟೆ ಇದ್ದಷ್ಟು ಮೇಲೆ ಹೋಗ್ಲಿಕ್ಕೆ ಆಗುದಿಲ್ಲ. ಚಿಕ್ಕ ಮೂಟೆ ಇಟ್ಕೊಂಡು ನಾವು ಮೇಲೆ ಹೋಗ್ಬೋದ್ರಿ. ಬೆಂಡು
do you become effective? ಸ್ವರ್ಗಕ್ಕೆ ತಾಗುವಂತಹ ಸ್ಥಳದಲ್ಲಿ ನಿಂತುಕೊಂಡಾಗ ಮಾತ್ರ we are effective. We become effective instruments in the hands of God. ನಾವು ಈ ಪ್ರಪಂಚದ ಆಸೆ ಪಾಸೆಗೆ ಅಂಟಿಕೊಂಡಿದ್ರೆ ಇಲ್ಲೇ ಉಳಿತೇವೆ. ಕೆಲವರು ರಾತ್ರಿ ಹಗಲಾಗುವುದರೊಳಗೆ ಶ್ರೀಮಂತರಾದರು. ಹೇಗೆಂದ್ರೆ ತಮ್ಮ ಆತ್ಮವನ್ನು ಸೈತಾನಿಗೆ ಮಾಡಿಬಿಟ್ರು. ಅದಕ್ಕೆ ನಾವು ಹಾಡಿದೆವು, ಆತ್ಮದೊಳಗೆ ಯೇಸು ಕ್ರಿಸ್ತರು ಯಾಕೆ ಬರಲಿಲ್ಲ, ನಮಗೆ ಯಾಕೆ ಸಿಗಲಿಲ್ಲ. ಕೆಲವರು ತಮ್ಮ ಆತ್ಮವನ್ನು, ಅದೇ ಯೇಸು ಸ್ವಾಮಿಗೆ ಸೈತಾನ ಹೇಳಿದ, ಬಾ ನನಗೆ ನಮಸ್ಕರಿಸು, ನಿನ್ಗೆ ಇದೆಲ್ಲವನ್ನು ಕೊಡ್ತೇನೆ, ಶಿಖರದಿಂದ ಕೆಳಕ್ಕೆ ಧುಮುಕು, ನೀನು ದೇವರ ಪುತ್ರನ ಕೇಳು. ದೇವರಿಗೆ, ಯೇಸು ಸ್ವಾಮಿಗೆ ಈ ಪ್ರಪಂಚದ ಯಾವ ವಸ್ತುಗಳಿಗೂ ಆಸೆ ಪಟ್ಟಿಲ್ಲ. ಕೊನೆಗೆ ಅವರ ಅಂಗಿಗೂ ಚೀಟಿ ಹಾಕಿದ್ರು. ಕೊನೆಗೆ ಅವರ ಅಂಗಿ ಕೂಡ, ಆ ಅಂಗಿಗೋಸ್ಕರ ಕೂಡ ಆಸೆ ಪಟ್ಟಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನರಾದಾಗ ಅವರ ಮೃತದೇಹಕ್ಕೆ ಸುತ್ತಿದ ಬಟ್ಟೆಗೆ ಕೂಡ ಅವರು ಆಸೆ ಪಟ್ಟಿಲ್ಲ. ಮನುಷ್ಯ ಎಷ್ಟು ಆಸೆ ಪಟ್ಟ ಅಂದ್ರೆ ರಕ್ತದಿಂದ ತೊಯ್ದಂತ ಆ ಬಟ್ಟೆ ಕೂಡ ಆಸೆ ಪಟ್ಟ ಮತ್ತು ಅದಕ್ಕೆ ಚೀಟಿಯಾಗಿ ತನ್ನದಾಗಿಸಿಕೊಂಡ. ಅದರಿಂದ ಪ್ರಿಯರೇ, ಇವತ್ತು ನಮ್ಮ ಒಳಗಡೆ ಬಹಳಷ್ಟು ವಿಚಾರಗಳಿಗೆ ನಾವು ಗುಲಾಮರಾಗಿದ್ದೇವೆ. ಆ ಗುಲಾಮ ಹೆಣ್ಮಗಳು ಹೇಳಿದಂತೆ, ನನ್ನನ್ನು ನೀನು ಬಿಡುಗಡೆಗೊಳಿಸಿದ್ದಿ, ನಾನು ಸಾಯುವವರೆಗೆ ನಿನ್ನ ಗುಲಾಮನಾಗ್ತೇನೆ ಅಂತ ಹೇಳಿದ್ರು. ಪ್ರಿಯರೇ, ದೇವರು ನಮಗೆ ಎಲ್ಲ ಆಶೆ ಪಾಶೆಗಳಿಂದ ಬಿಡುಗಡೆಗೊಳಿಸಿದರೆ. ಆದ್ದರಿಂದ ಇವತ್ತೊಂದು ನಿರ್ಧಾರಕ್ಕೆ ಬರೋಣ, ನಾವು ಜೀವ ಇರುವವರೆಗೂ ಯೇಸುವಿಗೆ ಗುಲಾಮರಾಗ್ತವೆ. ಚಪ್ಪಾಳೆ ಕೊಡೋಣ ಪ್ರಿಯರೇ, ಯೇಸುವೆ ಗುಲಾಮರ, ಯೇಸುವಿಗೆ. ಅದರಿಂದ ಮಾಧ್ಯಮದಲ್ಲಿ ಹೇಳಿದ್ದು, ನಾನಿನ್ನ ಚರಣದಾಸಿ, ನಾನಿನ್ನ ಸೇವಕಿ, ನಾನಿನ್ನ ಗುಲಾಮಳು. ಅದರಿಂದ ಪ್ರಿಯರೇ, ಈ ದಿವಸ ಸುಂದರವಾದಂತ ಒಂದು ಕವಾಲಿಯನ್ನು ನಾವು ಹಾಡುತ್ತಾ ದೇವರಿಗೆ ಮಹಿಮೆ ಪಡಿಸೋಣ. बर्बाद करे तो दिल देना मसीह को, जो मैं हर दिन याद करे. मसीह के ख्यालों में हरदम दिल है दीवाना मेरा. मसीह के ख्यालों में हरदम कबर भी नहीं है, तू है सहारा मेरा. किसी को कबर भी नहीं है, तू है सहारा मेरा. तुझसे हमारी मोहब्बत, तुझसे हमारा है नाम, तुझसे हमारी मोहब्बत, तूने सहारा, तूने दयालु यीशु. पापी को तूने सहारा, तूने दयालु यीशु. मसीह के ख्यालों में हरदम दिल है दीवाना मेरा. मसीह के
ख्यालों में हरदम दिल है दीवाना मेरा। अंधों को तूने दिखाया, लंगड़ों को तूने चलाया, अंधों को तूने दिखाया, लंगड़ों को तूने चलाया। आंधी को तूने थमाया, मर्दों को तूने झिलाया, आंधी को तूने थमाया, मर्दों को तूने झिलाया। दरिया में लहरों बड़ी है, तुम ही सहारा मेरा। दरिया में लहरों बड़ी है, तुम ही सहारा मेरा। उसी के ख्यालों में हरदम दिल है दीवाना मेरा। उसी के ख्यालों में हरदम दिल है दीवाना मेरा। इसको खबर भी नहीं है, तू है सहारा मेरा। किसी को खबर भी नहीं है, तू है सहारा मेरा। मसीहा मेरा हो गया है, क्या मैं मुझे क्या कमी है। मसीहा मेरा हो गया है, क्या मैं मुझे क्या कमी है। मसीहा मेरा हो गया है, क्या मैं मुझे क्या कमी है। मसीहा मेरा हो गया है, क्या मैं मुझे क्या कमी है। जिंदगी देने वाले तुझसे इरादा मेरा। मुझे जिंदगी देने वाले तुझसे इरादा मेरा। उसी के ख्यालों में हरदम दिल है दीवाना मेरा। उसी के ख्यालों में हरदम दिल है दीवाना मेरा। खबर भी नहीं है, तूने सहारा मेरा। किसी को खबर भी नहीं है, तूने सहारा मेरा। ಯಾರೊಬ್ರು ಹೇಳಿದ್ರು, ಮರಾಠಿಯಲ್ಲಿ ಒಂದು ಗೀತೆ ಹಾಡಿದ್ರಿ ಫಾದರ್, ಅದನ್ನು ಪುನಃ ನೀವು ಹಾಡ್ರಿ ಅಂತ ಕೇಳಿದ್ರು. ಸೊ ಆ ಗೀತೆಯನ್ನು ನಾವು ಹಾಡೋಣ. ಆಮಿ ಆಭಾರಿ ಆಭಾರಿ ಮಾನतो ಯೇಸುला. आम्ही आभारी आभारी मानतो यीशुला. आम्ही आभारी आभारी मानतो यीशुला. आभारी मानतो यीशुला. आभारी मानतो यीशुला. आम्ही आभारी आभारी मानतो यीशुला. आम्ही आभारी आभारी मानतो यीशुला. आभारी 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 मानतो यीशुला. आम्ही आभारी आभारी मानतो यीशुला. आयाला पियाला येशूने दिले. आयाला पियाला येशूने दिले. आयाला जागा येशूने दिले. आयाला जागा येशूने दिले. आभारी आभारी मानतो यीशुला. आम्ही आभारी आभारी मानतो
आभारी मानतो येशूला, पापांची क्षमा येशूने केले, पापांची क्षमा येशूने केले, नवा जीवन येशूने दिले, नवा जीवन येशूने दिले, आभारी आभारी मानतो येशूला, आभारी आभारी मानतो येशूला, मंगल जय 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 येशू स्वामी गे, 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 जय येशू स्वामी गे, जय येशू ख्रिस्त गे, जय येशू स्वामी गे, जय येशू ख्रिस्त गे, मंगल जय 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 येशू स्वामी गे, मंगल जय जय येशू स्वामी गे, आरती बेಳಗಿರಿ ನಾರಿ ಮನಿಯರೇ, ಆರತಿ ಬೆಳಗಿರಿ ನಾರಿ ಮನಿಯರೇ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಆರತಿ ಬೆಳಗಿರಿ ಮರಿಯಳ ಪುತ್ರಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, 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 ಮಂಗಳ 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 ಯೇಸುಗೆ, ಮಂಗಳ 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 ಯೇಸುಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ, ಮಂಗಳ ಜಯ 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 ಯೇಸು ಸ್ವಾಮಿಗೆ. बोलो यीशु प्रभु महाराज की जय, बोलो यीशु प्रभु महाराज की जय।